ಕಳೆದ 15 ತಿಂಗಳಿನಿಂದ ನಿರಂತರ ಲಾಕ್ಡೌನ್ನಿಂದಾಗಿ ಡೀಸೆಲ್ ಬೆಲೆ ದಿನದಿಂದ ದಿನಕ್ಕೆ ಏರ್ತಾ ಇವೆ. ಈಗಿನ ಬ್ಯಾಂಕ್ ಸಾಲದ ಬಡ್ಡಿಯಿಂದಾಗಿ ಖಾಸಗಿ ಬಸ್ ಓಡಿಸುವುದು ಕಷ್ಟ ಎಂದು ಉಚ್ಚಿಲದ ಬಸ್ ಮಾಲಕರಾದ ಸಲೀಂ ರವರು ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ನಮ್ಮಲ್ಲಿ 6 ಬಸ್ಗಳಿವೆ. ಇದನ್ನೇ ನಂಬಿ ಸರಿಸುಮಾರು 15 ಕುಟುಂಬಗಳು ಜೀವಿಸ್ತಾ ಇವೆ. ಕಳೆದ 15 ತಿಂಗಳಲ್ಲಿ ಕೇವಲ 3 ತಿಂಗಳು ಮಾತ್ರ ನಾವು ವ್ಯವಹಾರ ಮಾಡಿದ್ದೇವೆ. ವ್ಯಾಪಾರ ಮಾಡಲಿ ಮಾಡದೇ ಇರಲಿ, ಬ್ಯಾಂಕಿನಿಂದ ಪಡೆದ ಸಾಲದ ಬಡ್ಡಿ ದಿನದಿಂದ ದಿನಕ್ಕೆ ಏರ್ತಲೇ ಇದೆ. ನಮ್ಮಲ್ಲಿರುವ ಎಲ್ಲ 6 ಬಸ್ಗಳಿಗೆ ಬ್ಯಾಂಕಿನಿಂದ ಸಾಲ ಪಡೆಯಲಾಗಿದೆ. 1 ತಿಂಗಳ ಬಡ್ಡಿ ಮನ್ನಾ ಮಾಡಲಿಲ್ಲ. ಇನ್ನು ಡೀಸೆಲ್ ದರ ದಿನದಿಂದ ದಿನಕ್ಕೆ ಏರ್ತಾ ಇವೆ. ಈ ಪರಿಸ್ಥಿತಿಯಲ್ಲಿ ಯಾವೊಬ್ಬ ಖಾಸಗಿ ಬಸ್ ಮಾಲೀಕನು ಬಸ್ ಬಿಡಲು ಪ್ರಯತ್ನಿಸಲಾರ. ಈಗ ಸರ್ಕಾರದಿಂದ ನಮಗೆ ಸಹಾಯ ಸಿಕ್ಕರೆ ಬಸ್ ಓಡಿಸಲು ಪ್ರಯತ್ನ ಮಾಡಬಹುದು, ಅನ್ಯಥಾ ನಾವು ಬೇರೆ ದಾರಿಯನ್ನ ಕಂಡುಕೊಳ್ಳಬೇಕಾಗಬಹುದು ಎಂದು ಸಲೀಂ ರವರು ಭಾರವಾದ ಧ್ವನಿಯಲ್ಲಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಸರ್ಕಾರದ ನಿಲುವಿನ ಮೇಲೆ ಖಾಸಗಿ ಬಸ್ ಮಾಲಕರ ಜೀವನ ನಿಂತಂತಾಗಿದೆ. ಹೋದ ವರ್ಷದಿಂದ ಈ ವರ್ಷದವರೆಗೆ ಸಾಧಾರಣ 15 ತಿಂಗಳಲ್ಲಿ ಮಧ್ಯದಲ್ಲಿ ಒಂದು 3 ತಿಂಗಳು ಬಸ್ ಓಡಿರಬಹುದು. ಅದು ಕೂಡ ಲಾಸಲ್ಲಿ, ನಷ್ಟದಲ್ಲಿ ರನ್ ಆಗಿದೆ. ಹೆಚ್ಚು ಕಮ್ಮಿ 1 ವರ್ಷ ಈಗ ಭರ್ತಿ ಬಸ್ಸುಗಳು ನಿಂತಿವೆ. ನನ್ನನ್ನು ನಂಬಿ, ಅಂದರೆ ನಮ್ಮ ಬಸ್ಸುಗಳನ್ನು ನಂಬಿ ನಮ್ಮ ಡ್ರೈವರ್ಗಳು ಇದ್ದಾರೆ, ಕಂಡಕ್ಟರ್ಗಳು ಇದ್ದಾರೆ, ಚೆಕ್ಕಿಂಗ್ನವರು ಇದ್ದಾರೆ. ಹೆಚ್ಚು ಕಮ್ಮಿ ಒಂದು 15 ಫ್ಯಾಮಿಲೀಸ್ ಇದ್ದಾರೆ. ಅವರಿಗೆ ಜೀವನೋಪಾಯಕ್ಕೆ ತುಂಬ ಕಷ್ಟ ಆಗಿದೆ. ಈಗ ಅವರು ಕೂಲಿ ನಾಲಿ ಮಾಡಿಕೊಂಡು ಏನೋ ಜೀವನ ದುಡ್ತಾ ಇದ್ದಾರೆ. ಈ ಡೀಸೆಲ್ನ ರೇಟಲ್ಲಿ ಯಾರಿಂದಲೂ ಬಸ್ಸು ನಡೆಸಲಿಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿಯಲ್ಲಿದೆ ಈಗ. ಹಾಗೆ ಈಗ ಅಂತೂ ಭವಿಷ್ಯ ಇಲ್ಲ ಅಂತ ಕಾಣ್ತದೆ. ಬಸ್ಸುಗಳಿಗೆ ಲೋನ್ ಇದೆ, ಯಾರು ಒಂದು ಬ್ಯಾಂಕಿನವರು 1 ರೂಪಾಯಿ ಬಡ್ಡಿ ಬಿಡಲಿಕ್ಕೆ ತಯಾರಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮಿಂದ ಈ ಖಾಸಗಿ ಬಸ್ಸಿನವರು ರನ್ ಮಾಡೋ ಪರಿಸ್ಥಿತಿಯಲ್ಲೇ ಇಲ್ಲ.